ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮದಿನದ ಕಾರ್ಯಕ್ರಮವನ್ನು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಚರಿಸಲಾಯಿತು. ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಂಸದರು, ಅಸ್ಪೃಶ್ಯತೆಯಿಂದ ನಲುಗಿ ಕತ್ತಲಲ್ಲಿದ್ದ ಸಮಾಜಕ್ಕೆ ಬೆಳಕು ನೀಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆ ಎಂದೆಂದಿಗೂ ಸಕಾಲಿಕ ಎಂದು ಹೇಳಿದರು. ಕಾಲಘಟ್ಟದಲ್ಲಿ ದೇಶದಲ್ಲಿ ಅಸ್ಪೃಶ್ಯತೆ ಬಹಳಷ್ಟು ಅಸ್ಪೃಶ್ಯತೆಯ ಸ್ಥಿತಿ ಬಹಳ ಜೋರಾಗಿತ್ತ. ಆ ಸಂದರ್ಭದಲ್ಲಿ ಅಸ್ಪೃಶ್ಯತೆಯನ್ನು ಮೀರಿ ನಿಂತು ಭಗವಂತನನ್ನು ತೋರಿಸಿದವರು ನಾರಾಯಣ ಗುರು. ಒಂದು ಕ್ರಾಂತಿಕಾರಕ ಪುರುಷ. ಕೇರಳದಂತಹ ಪ್ರದೇಶದಲ್ಲಿ 2 ಕ್ರಾಂತಿಯನ್ನು ಮಾಡಿದರು. ಸಾಮಾನ್ಯ ಜನರು ಸಮೇತ ದೇವರನ್ನು ಕಾಣಬಹುದು, ದೇವರನ್ನು ಪೂಜಿಸಬಹುದು ಅನ್ನುವಂಥ ನಂಬಿಕೆಯನ್ನು ಸೃಷ್ಟಿ ಮಾಡಿದರು. ದೇವಸ್ಥಾನಗಳ ನಿರ್ಮಾಣವನ್ನು ಮಾಡಿದರು. ಆ ಕಾಲಘಟ್ಟದಲ್ಲಿ ವಿರೋಧ ಬಂದಾಗ ಇದು ನಾನು ಶೂದ್ರನಂಬುವಂಥ ದೇವರು ಅಂತ ಹೇಳಿ ಪ್ರತಿಯೊಬ್ಬನಿಗೂ ದೇವಸ್ಥಾನಗಳಿಗೆ ಅವಕಾಶ ಮಾಡಿಕೊಟ್ಟವರು ನಾರಾಯಣ ಗುರು. ನಾರಾಯಣ ಗುರುಗಳಿಗೂ ಮಂಗಳೂರಿಗೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಬಂಧಗಳಿಲ್ಲ. ನಾರಾಯಣ ಗುರುಗಳು ಕೇರಳದಿಂದ ಮೊದಲ ಬಾರಿಗೆ ಒಂದು ಹೊರಗೆ ಒಂದು ಜಿಲ್ಲೆಯಲ್ಲಿ ಹೊರ ರಾಜ್ಯದಲ್ಲಿ ದೇವಸ್ಥಾನ ಮಾಡಿರ್ತಕ್ಕಂಥ ಮಂಗಳೂರಿನಲ್ಲಿ. ಹಾಗಾಗಿ ಮಂಗಳೂರಿಗೂ ಅವರಿಗಿರ್ತಕ್ಕಂಥ ಸಂಬಂಧಗಳು ಬಹಳ ಶ್ರೇಷ್ಠವಾಗಿದೆ. ಎರಡನೇದು, ಆ ಕಾಲಘಟ್ಟದಲ್ಲಿ ಶಿಕ್ಷಣ ಬಹಳ ಕಷ್ಟ ಅನ್ನತಕ್ಕಂಥ ಕಾಲಘಟ್ಟದಲ್ಲಿ ಒಬ್ಬ ಆಧ್ಯಾತ್ಮ ಗುರುವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಕ್ರಾಂತಿಕಾರಿ ಪುರುಷರಾಗಿರುವ ನಾರಾಯಣ ಗುರುಗಳು ಸಾಮಾನ್ಯ ಜನರು ದೇವರನ್ನ ಪೂಜಿಸಲು ಅವಕಾಶವನ್ನ ಕಲ್ಪಿಸಿದ್ರು. ಅವರು ಆಧ್ಯಾತ್ಮಿಕ ಗುರುವಾಗಿ ಶಿಕ್ಷಣಕ್ಕೂ ಅವರು ಆದ್ಯತೆಯನ್ನ ನೀಡಿದ್ದರು ಎಂದು ಹೇಳಿದರು. ಮುಂದುಗಡೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಚಿಂತನೆಯೊಂದಿಗೆ ಬಹಳ ಅಪಾರವಾದ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಾಲ್ಯದಿಂದ ಕೂಡ ಅವರು ಧಾರ್ಮಿಕವಾಗಿ ಚಿಂತನೆಯನ್ನು ಅವರ ಬಾಲ್ಯದಿಂದಲೂ ಕೂಡ ಅವರು ತೊಡಗಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ, ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಈ ರೀತಿಯ ಅದರ ಪಠಣವನ್ನು ಮಾಡುವುದು, ಇನ್ನಿತರ ಬಂದಂಥ ಜನರಿಗೆ ಅದರ ಬಗ್ಗೆ ವಿಚಾರವನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಅವರು ಧಾರ್ಮಿಕತೆಗೆ ಬಹಳಷ್ಟು ಒತ್ತನ್ನು ಕೊಟ್ಟು ನಿಜವಾದ ದೇವರ ಸೇವೆಗಳು ಮತ್ತು ನಿಜವಾದ ಕೆಲಸ ಕಾರ್ಯಗಳ ಅರಿವಾಗಬೇಕು ಅಂತ ಚಿಂತನೆಯೊಂದಿಗೆ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ವೇಳೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮೂಡಾಧ್ಯಕ್ಷ ರವಿಶಂಕರ್ ಮಿಜಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಅಪರ ಜಿಲ್ಲಾಧಿಕಾರಿ ಪ್ರಜ್ಞಾ ಮೆಂಬಳ ಉಪಸ್ಥಿತರಿದ್ದರು. ಇನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು.